ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಹಾಗೂ ಪುತ್ತೂರು ಮತ್ತು ಬಂಟ್ವಾಳ ತಾಲೂಕು ಪಂಚಾಯತ್ ಸಹಯೋಗದೊಂದಿಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ 2021-22ನೇ ಸಾಲಿನ ಬಸವ ವಸತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆಯ 1120 ಫಲಾನುಭವಿಗಳಿಗೆ ಕಾರ್ಯಾದೇಶ ನೀಡುವ ಸಮಾರಂಭವನ್ನು ಪುತ್ತೂರಿನ ಪುರಭವನದಲ್ಲಿ ಉದ್ಘಾಟಿಸಲಾಯಿತು। ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಸೇರಿದಂತೆ 10 ಲಕ್ಷಕ್ಕೂ ಮಿಕ್ಕಿ ವಸತಿ ರಹಿತರಿಗೆ ಮನೆ ನಿರ್ಮಿಸಲು ಸಹಕಾರ ನೀಡಲು ಸರ್ಕಾರ ನಿರ್ಧರಿಸಿದೆ। ಈ ನಿಟ್ಟಿನಲ್ಲಿ ಪ್ರಥಮವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 1121 ವಸತಿ ಕಾರ್ಯಾದೇಶವನ್ನು ನೀಡುತ್ತಿರುವುದು ಐತಿಹಾಸಿಕ ಕ್ಷಣ ಎಂದು ಶಾಸಕರು ಖುಷಿ ವ್ಯಕ್ತಪಡಿಸಿದರು। ಗ್ರಾಮದ ಕಟ್ಟಕಡೆಯ ವ್ಯಕ್ತಿಯು ಎಲ್ಲರಂತೆ ಜೀವನ ಮಾಡಬೇಕು ಎನ್ನುವ ಆಶಯ ಸರ್ಕಾರದ್ದು। ಈ ನಿಟ್ಟಿನಲ್ಲಿ ಸರ್ಕಾರದ ಸವಲತ್ತುಗಳಿಗೆ 32,000 ರೂಪಾಯಿ ಆದಾಯ ಮಿತಿ ತೆಗೆದು 1.20 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ। ಗ್ರಾಮಗಳಿಗೆ ಗ್ರಾಮ 1 ಕಾರ್ಯಕ್ರಮ ಜಾರಿಗೊಳಿಸುವ ಮೂಲಕ ಗ್ರಾಮವನ್ನೇ ಸರ್ಕಾರವಾಗಿ ಪರಿವರ್ತನೆಗೊಳಿಸಲಾಗುತ್ತಿದೆ ಎಂದು ಹೇಳಿದ ಸಂಜೀವ ಮಠಂದೂರು ಅವರು ವರ್ಷದ ಒಳಗೆ ಮನೆ ಪೂರ್ತಿಗೊಳಿಸುವ ಮೂಲಕ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಫಲಾನುಭವಿಗಳಿಗೆ ಸಲಹೆಯನ್ನ ನೀಡಿದರು। ಈ ರಾಜ್ಯ ನವ ಕರ್ನಾಟಕ ಆಗಬೇಕು, ಈ ಕ್ಷೇತ್ರ ನವ ಪುತ್ತೂರು ಆಗಬೇಕು, ಅದೇ ರೀತಿಯಲ್ಲಿ ನಮ್ಮ ಪಂಚಾಯತಿನ ಎಲ್ಲ ಅಧ್ಯಕ್ಷರ ಅಪೇಕ್ಷೆ ನವಗ್ರಾಮಗಳಾಗಬೇಕು ಅಂತೇಳಿ ಆ ನವಗ್ರಾಮಗಳನ್ನು ಮಾಡುವಂತ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ। ಸುಮಾರು 10 ಲಕ್ಷಕ್ಕಿಂತಲೂ ಮನೆಗಳನ್ನು ಏಕಕಾಲದಲ್ಲಿ ಇವತ್ತು ಕೊಡುವ ಮುಖಾಂತರ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಆ ಬಡತನ ರೇಖೆಗಿಂತ ಕೆಳಗಿರುವಂತ ಎಲ್ಲ ಬಂಧುಗಳಿಗೆ ಇವತ್ತು ವಸತಿಯನ್ನು ಕೊಡಬೇಕೆನ್ನುವಂತ ದೃಷ್ಟಿಯಿಂದ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 1120 ಮನೆಗಳನ್ನು ಕೊಡುವ ಮುಖಾಂತರ ಇವತ್ತು ಸರ್ಕಾರದ ಆದ್ಯತೆ ಅನ್ನ, ಅಕ್ಷರ, ಆರೋಗ್ಯ, ಅದೇ ರೀತಿಯಲ್ಲಿ ಸೂರು, ಈ ಮೂರನ್ನು ಕೊಡುವ ಮುಖಾಂತರ ಸ್ವಾಭಿಮಾನಿ ಸ್ವಾವಲಂಬಿ ಭಾರತವನ್ನು ನಿರ್ಮಾಣ ಮಾಡಬೇಕು। ಸ್ವಾತಂತ್ರ್ಯದ 75ರ ಸಂಭ್ರಮ ಆ ಎಲ್ಲ ಮನೆಗಳಲ್ಲಿ ಇವತ್ತು ಇರಬೇಕು। ಮನೆ ಇಲ್ಲದವ, ನಿವೇಶನ ಇಲ್ಲದವ ಈ ನಿವೇಶನ ಮನೆಯನ್ನು ಪಡ್ಕೊಂಡು ಸ್ವಾತಂತ್ರ್ಯದ 75ರ ಸಂಭ್ರಮವನ್ನು ಆಚರಣೆ ಮಾಡಬೇಕು। ಈ ದಿಸೆಯಿಂದ ಪ್ರಧಾನಿಯವರು, ಮುಖ್ಯಮಂತ್ರಿಗಳು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೋ ಆ ಕಾರ್ಯಕ್ರಮ ಇವತ್ತು ನಮ್ಮ ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿ ಆ ಕಟ್ಟಕಡೆಯ ವ್ಯಕ್ತಿ ಕೂಡ ಇವತ್ತು ಇತರರಾಗಿ ಜೀವನ ಮಾಡಬೇಕು। ಈ ದಿಸೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ। ಇದೇ ಸಂದರ್ಭದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ 1120 ಫಲಾನುಭವಿಗಳಲ್ಲಿ ಬಂಟ್ವಾಳ ತಾಲೂಕಿನ 9 ಪಂಚಾಯತ್ಗಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ 78, ಬಸವ ವಸತಿ ಯೋಜನೆಯಡಿ 242 ಸೇರಿ ಒಟ್ಟು 320 ಫಲಾನುಭವಿಗಳಿಗೆ ಹಾಗೂ ಪುತ್ತೂರು ತಾಲೂಕಿನ 22 ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆಯಡಿ 195 ಹಾಗೂ ಬಸವ ವಸತಿ ಯೋಜನೆಯಡಿ 605 ಸೇರಿ ಒಟ್ಟು 800 ಫಲಾನುಭವಿಗಳಿಗೆ ಶಾಸಕರು ಮನೆ ಮಂಜೂರಾತಿ ಮತ್ತು ಕಾಮಗಾರಿ ಆದೇಶ ಪತ್ರವನ್ನು ವಿತರಿಸಿದರು। ಪುತ್ತೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಬಂಟ್ವಾಳ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕಾಧಿಕಾರಿ ರಾಜಣ್ಣ, ಪುತ್ತೂರು ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕಿ ಶೈಲಜಾ ಪ್ರಕಾಶ್, ದಕ್ಷಿಣ ಕನ್ನಡ ಜಿಲ್ಲಾ ವಸತಿ ನೋಡಲ್ ಅಧಿಕಾರಿ ಸವಿತಾ ಕೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು।